ನಮಸ್ಕಾರ. ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. ಫಿಲಿಪೈನ್ಸ್ ಭಾರತದಿಂದ ಇನ್ನಷ್ಟು ಮಿಲಿಟರಿ ಉಪಕರಣಗಳನ್ನು ಪಡೆಯಲಿದೆ ಎಂದು ಫಿಲಿಪೈನ್ಸ್ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಜನರಲ್ ರೋಮಿಯೋ ಬ್ರೌನರ್ ಜೂನಿಯರ್ ತಿಳಿಸಿದ್ದಾರೆ. ಅವರು ಈ ಉಪಕರಣಗಳ ಬೆಲೆ ಮತ್ತು ಗುಣಮಟ್ಟದ ಬಗ್ಗೆ ಮಾತನಾಡುತ್ತಾ, ನಾವು ಈಗಲೂ ಹೆಚ್ಚಿನ ಯುದ್ಧ ವ್ಯವಸ್ಥೆಗಳ ಮಿಲಿಟರಿ ಉಪಕರಣಗಳನ್ನು ಭಾರತದಿಂದ ಖರೀದಿ ಮಾಡುತ್ತಿದ್ದೇವೆ ಎಂದರು. ಗುಣಮಟ್ಟದ ದೃಷ್ಟಿಯಿಂದ ಭಾರತೀಯ ಉಪಕರಣಗಳು ಅತ್ಯುತ್ತಮವಾಗಿವೆ ಮತ್ತು ಇತರೆ ರಾಷ್ಟ್ರಗಳಿಗಿಂತ ಬೆಲೆ ಕಡಿಮೆಯದ್ದಾಗಿದೆ. ಅದಕ್ಕಾಗಿ ನಾವು ಭಾರತ ಜೊತೆ ಪಾರ್ಟ್ನರ್ ಆಗೋದು ಒಳ್ಳೆಯದು ಎಂದು ಅವರು ಹೇಳಿದರು. ಆದರೆ ಭದ್ರತಾ ಕಾರಣಗಳಿಂದ ಭಾರತದಿಂದ ಯಾವ ಉಪಕರಣಗಳನ್ನು ಪಡೆಯುತ್ತಿದ್ದಾರೆ ಎಂಬುದನ್ನು ಅವರು ಬಹಿರಂಗಪಡಿಸಲಿಲ್ಲ. ಬ್ರೌನರ್ ಅವರು ಭಾರತದಿಂದ ಫಿಲಿಪೈನ್ಸ್ ಖರೀದಿ ಮಾಡಿದ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ವ್ಯವಸ್ಥೆಗಳನ್ನು ಇನ್ನೂ ಪೂರೈಸುವ ಹಂತದಲ್ಲಿದೆ. ಇನ್ನೂ 2 ಬ್ರಹ್ಮೋಸ್ ವ್ಯವಸ್ಥೆಗಳ ಬ್ಯಾಟರಿಗಳು ಮುಂದಿನ ಕೆಲವು ವರ್ಷಗಳಲ್ಲಿ ಬರುತ್ತವೆ ಎಂದು ಅವರು ಹೇಳಿದರು. 2022ರ ಜನವರಿಯಲ್ಲಿ ಮಾಜಿ ರಕ್ಷಣಾ ಕಾರ್ಯದರ್ಶಿ ಡೆಲ್ಫಿನ್ ಲಾರೆನ್ಸ್ನ ಮತ್ತು ಬ್ರಹ್ಮೋಸ್ ಏರೋಸ್ಪೇಸ್ನ ಮಹಾನಿರ್ದೇಶಕ ಅತುಲ್ ಡಿಂಕಾರ ರಾಣೆ ಅವರು $18.9 ಬಿಲಿಯನ್ ಮೌಲ್ಯದ 3 ಬ್ರಹ್ಮೋಸ್ ಕ್ರೂಸ್ ಸಿಸ್ಟಮ್ ಬ್ಯಾಟರಿಗಳ ಖರೀದಿಯ ಒಪ್ಪಂದಕ್ಕೆ ಸಹಿ ಹಾಕಿದ್ದರು. ಒಂದು ಬ್ಯಾಟರಿ ಸಾಮಾನ್ಯವಾಗಿ 3 ರಿಂದ 6 ಲಾಂಚರ್ಗಳೊಂದಿಗೆ ಮಾನಿಟರಿಂಗ್ ಮತ್ತು ಟ್ರ್ಯಾಕಿಂಗ್ ಘಟಕಗಳು ಹಾಗೂ ಲಾಜಿಸ್ಟಿಕ್ಸ್ ಬೆಂಬಲ ವಾಹನಗಳನ್ನು ಒಳಗೊಂಡಿರುತ್ತದೆ. ಮೊದಲ ಬ್ಯಾಟರಿಗಳನ್ನು ಕಳೆದ ವರ್ಷದ ಏಪ್ರಿಲ್ನಲ್ಲಿ ಪೂರೈಸಲಾಗಿತ್ತು. ಆದರೆ ಫಿಲಿಪೈನ್ಸ್ ನ್ಯಾಷನಲ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಥವಾ AFP ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಪ್ಡೇಟ್ ನೀಡಲಿಲ್ಲ. ವೆಸ್ಟ್ ಫಿಲಿಪೈನ್ ಸಿ. ಅದೇ ಸಂದರ್ಶನದಲ್ಲಿ ಬ್ರೌನರ್ ಅವರು ಮುಂದಿನ ವಾರ ಫಿಲಿಪೈನ್ಸ್ ನೇವಿ ಮತ್ತು ಭಾರತೀಯ ನೌಕಾಪಡೆಯೊಂದಿಗೆ ವೆಸ್ಟ್ ಫಿಲಿಪೈನ್ ಸಿಯಲ್ಲಿ 2 ದೇಶಗಳ ಸಮುದ್ರ ಸಹಯೋಗ ಚಟುವಟಿಕೆ ನಡೆಯಲಿದೆ ಎಂದು ಹೇಳಿದರು. ಈ ಚಟುವಟಿಕೆ ಆಗಸ್ಟ್ 4 ರಿಂದ 8ರವರೆಗೆ ಭಾರತಕ್ಕೆ ಭೇಟಿ ನೀಡುತ್ತಿರುವ ಫಿಲಿಪೈನ್ ಅಧ್ಯಕ್ಷ ಫರ್ಡಿನ್ಯಾಂಡ್ ಮಾರ್ಕೋಸ್ ಜೂನಿಯರ್ ರವರ ಭೇಟಿಯ ಸಂದರ್ಭದಲ್ಲಿ ನಡೆಯಲಿದೆ. ಅವರ ಭೇಟಿಯ ವೇಳೆಯಲ್ಲಿ ನಮ್ಮ ನೌಕಾಪಡೆಯೊಂದಿಗೆ ಭಾರತದ 3 ನೌಕೆಗಳು ಸೇರಿ WPSನಲ್ಲಿ ಒಂದು ಬಿಲಾಟ್ರಲ್ ಮ್ಯಾರಿಟೈಮ್ ಸಹಯೋಗ ಚಟುವಟಿಕೆಯನ್ನು ನಡೆಸುತ್ತವೆ. ನಾವು ಅಲ್ಲಿ ಒಟ್ಟಿಗೆ ನೌಕಾಯಾನ ಮಾಡುತ್ತೇವೆ ಎಂದು ಬ್ರೌನರ್ ಹೇಳಿದರು. ಇದು ಶಕ್ತಿ ಪ್ರದರ್ಶನವಲ್ಲ, ಬದಲಿಗೆ ಇದು ಏಕತೆ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಮುಕ್ತ ಹಾಗೂ ಉಚಿತವಾಗಿಟ್ಟುಕೊಳ್ಳಲು ಬದ್ಧವಾಗಿರುವ ದೇಶಗಳ ಒಕ್ಕೂಟದ ಸಂಕೇತವಾಗಿದೆ ಎಂದು ಅವರು ತಿಳಿಸಿದರು. ಬ್ರೌನರ್ ಅವರು ಹೇಳಿದ್ದು, ಈ ಜಂಟಿ ಚಟುವಟಿಕೆ ವೆಸ್ಟ್ ಫಿಲಿಪೈನ್ ಸೀನಲ್ಲಿ ಇದೇ ಮೊದಲನೆಯದಾಗಿದೆ. ಇದು ಮುಕ್ತ ಮತ್ತು ಉಚಿತ ಇಂಡೋ ಪೆಸಿಫಿಕ್ನ ಸಾಗರ ಪ್ರದೇಶವನ್ನು ಕಾಯ್ದುಕೊಳ್ಳುವಲ್ಲಿ ಮುಖ್ಯ ಭಾಗವಾಗಿದೆ. ಈ ವಾರದ ಆರಂಭದಲ್ಲಿ ಭಾರತೀಯ ನೌಕಾಪಡೆಯ ಈಸ್ಟರ್ನ್ ಫ್ಲೀಟ್ನ 3 ನೌಕೆಗಳು ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ INS ಮೈಸೂರು, ಆಂಟಿ ಸಬ್ಮೆರಿನ್ ಕಾರ್ವೆಟ್ INS ಕಿಲ್ತಾನ್ ಮತ್ತು ನೇವಲ್ ಟ್ಯಾಂಕರ್ INS ಶಕ್ತಿ ಮನಿಲಾಗೆ ಬಂದಿವೆ. INS ಶಕ್ತಿ ಮನಿಲಾದಲ್ಲಿರುವುದು ಭಾರತ ಮತ್ತು ಫಿಲಿಪೈನ್ಸ್ ನಡುವಿನ ಬಲವಾದ ಸಂಬಂಧ, ಸ್ನೇಹಪೂರ್ಣ ಸಹಕಾರ ಮತ್ತು 2 ಪ್ರಜಾಪ್ರಭುತ್ವ ರಾಷ್ಟ್ರಗಳ ಒಕ್ಕೂಟದ ಬಲದ ಸಂಕೇತವಾಗಿದೆ ಎಂದು ಬ್ರೌನರ್ ಹೇಳಿದರು. ಅವರು 2 ರಾಷ್ಟ್ರಗಳ ನಡುವೆ ಗಾಢವಾಗುತ್ತಿರುವ ರಕ್ಷಣಾತ್ಮಕ ಸಂಬಂಧವನ್ನು ಪ್ರಶಂಸಿಸಿ ಸಮುದ್ರ ಭದ್ರತೆ, ಪ್ರಾದೇಶಿಕ ಸ್ಥಿರತೆ ಮತ್ತು ನಿಯಮಾಧಾರಿತ ಅಂತಾರಾಷ್ಟ್ರೀಯ ವ್ಯವಸ್ಥೆಯ ಮೇಲಿನ ಬದ್ಧತೆಯನ್ನು ಪುನಃ ಖಚಿತಪಡಿಸಿದರು. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.